ಇವತ್ತು ಈ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಸರ್ವೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದೇ ರೀತಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಇದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ಸುಮಾರು 80% ಈ ಜನಗಣತಿಯ ಏನ್ ಮಾಡ್ಲಿಕ್ಕಿದೆ ಅದು ಈಗಾಗಲೇ ಸಂಪೂರ್ಣಗೊಂಡಿದೆ. ಅದೇ ರೀತಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕೂಡ ಈ ಕರಾವಳಿ ಕರ್ನಾಟಕದಲ್ಲಿ ಕೂಡ ಇದರ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನಾವು ಇವತ್ತು ಶಿಕ್ಷಕರುಗಳ ಗಳನ್ನು ಪ್ರಥಮ ಹಂತದಲ್ಲಿ ನಾವು ಉಪಯೋಗ ಮಾಡಿ ಈ ಒಂದು ಸರ್ವೆಯನ್ನ ಮಾಡಲಾಗ್ತಾ ಇತ್ತು. ತದನಂತರ ಅದರ ಪ್ರಗತಿ ಸ್ವಲ್ಪ ಕುಂಠಿತಗೊಂಡು ಶಿಕ್ಷಕರ ಸಂಖ್ಯೆ ಕೂಡ ಕಡಿಮೆ ಭಾಗವಹಿಸಿದ ಕಾರಣಕ್ಕಾಗಿ ಇವತ್ತು ನಾವು ಮುಖ್ಯವಾಗಿ ಇಲ್ಲಿ ಗುರುತಿಸಬೇಕಾಗಿದ್ದು ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರ. ಇವತ್ತು ರಾಜ್ಯದಲ್ಲಿ ಈ ಒಂದು ಸರ್ವೆ ಮಾಡುವ ಮೂಲಕ ನಾವು ಏನು ನಾವು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗ್ತದೆ ಏನು ಅಂದ್ರೆ, ರಾಜ್ಯದಲ್ಲಿ ಇವತ್ತು ಯಾರ್ಯಾರು ತೊಂದರೆಗಿಡ್ತಾರೆ, ಯಾವ ಯಾವ ಸಮುದಾಯ ಯಾವ ಯಾವ ಸ್ಟೇಟಸ್ ಅಲ್ಲಿ ಇದೆ, ಅವರ ಪ್ರಗತಿ ಏನಿದೆ, ಎಜುಕೇಶನ್ ಲೆವೆಲ್ ಎಷ್ಟಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರ ಕುಲಕಸಬುಗಳು ಏನ್ ಮಾಡ್ತಾ ಇದ್ದಾರೆ, ಕುಲಕಸಬುಗಳು ಇವತ್ತು ನಡೀತಾ ಇದೆಯೋ ಇಲ್ವೋ, ಅದು ನಶಿಸಿ ಹೋಗಿದೆಯಾ, ಹೋಗಿದ್ರೆ ಅದಕ್ಕೆ ಏನು ಪರಿಹಾರ ತೆಗೆದುಕೊಳ್ಬಹುದು ಅಂತ ಹೇಳುವ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್. ನಾವು ಗಾಳಿಯಲ್ಲಿ ಗುಂಡು ಹೊಡೆಯಬಹುದು, ಆದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯುವುದಕ್ಕಿಂತಲೂ ಅಲ್ಲಿ ಇರುವಂತಹ ನೈಜ ಪರಿಸ್ಥಿತಿಯನ್ನ ತಿಳ್ಕೊಳ್ಳಿಕ್ಕೋಸ್ಕರ ಈ ಸರ್ವೆಯನ್ನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದು ಬರೇ ಒಂದು ಏನು ಅಂಕೆ ಸಂಖ್ಯೆಗಳಿಗಾಗಿ ಅಲ್ಲ. ಈ ಸರ್ವೆಯ ಮೂಲಕ ಈ ರಾಜ್ಯದ ಪ್ರಗತಿ ಹೇಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ, ಇನ್ಕಮ್ ಎಷ್ಟಿದೆ, ಯಾವ ಯಾವ ಕಸುಬುಗಳು ಯಾವ ಯಾವ ರೀತಿಯಲ್ಲಿ ತಮ್ಮ ನಿರ್ವಹಣೆ ಮಾಡ್ತಿದ್ದಾರೆ. ಉದಾಹರಣೆ ಹೇಳ್ಬೇಕಿದ್ರೆ ನಮ್ಮ ಊರಿನಲ್ಲಿ, ನಾನು ಇನ್ನು ಮಂಡಲ್ ಪ್ರಧಾನ ಆಗಿರುವಂತಹ ಊರಿನಲ್ಲಿ ಈ ಕುಂಬಾರರು ಇದ್ರು, ಮಡಕೆ ಮಾಡಿಕೊಂಡು ಸಾಗಿಸ್ತಾ ಇದ್ರು. ಬಹಳಷ್ಟು ಜನ ಮಡಕೆ ಮಾಡಿ ಮಾರ್ತಾ ಇದ್ರು. ನಾನು ಇವತ್ತು ಹೋಗಿ ನೋಡಿದ್ರೆ ನನ್ನ ಗ್ರಾಮಕ್ಕೆ ಅಲ್ಲಿ ಒಬ್ಬರು ಆ ಕಸುಬಿನವರೇ ಇಲ್ಲ, ಆ ಕಸುಬು ಬಿದ್ದೋಗಿದೆ. ನಮ್ಮ ಮನೆಯ ಬದಿಯಲ್ಲಿ ಒಂದು ಪರಿಶಿಷ್ಟ ಪಂಗಡದ ಒಂದು ಕಾಲೋನಿ ಇತ್ತು. ಅಲ್ಲಿ ಅವರು ಈ ಕೈ ಮಗದು ಏನು ನಮ್ಮ ತೆಂಗಿನಕಾಯಿಯ ನಾರನ್ನು ಗುದ್ದಿ ಅದರಲ್ಲಿ ತಡಪೆ ಇದು ಏನು ಹುರಿಗಗ್ಗ ಮಾಡ್ತಾ ಇದ್ರು. ಮತ್ತೆ ಕಾಡಿಗೆ ಹೋಗಿ ಇದನ್ನು ರಾ ಮೆಟೀರಿಯಲ್ ತಂದು ಬುಟ್ಟಿ ನೇಯಿಸ್ತಾ ಇದ್ರು. ಇವತ್ತು ನಾನು ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬನೂ ಇಲ್ಲ, ಆ ಕಸುಬೇ ಇಲ್ಲ. ಅಂದ್ರೆ ಮತ್ತು ನಮ್ಮಲ್ಲಿ ಎಲ್ಲ ಊರಿನಲ್ಲಿ ಬಂದು ಇದರ ಕಲ್ಲು ಕಡಿತಾ ಇದ್ರು, ಈ ಕಲ್ಲು ಗುಟ್ಟಿ ಟೈಪ್ ಮಾಡಿ. ಇವತ್ತು ಅವರು ಒಬ್ಬರು ಕಾಣೋದಿಲ್ಲ, ಕತ್ತರಿ ಸಾಣೆ ಮಾಡ್ತಾ ಇದ್ರು. ನಮ್ಮಲ್ಲಿ ಎಲ್ಲ ಇದು ಗಾಳಿ ಹಾಕಿ ಕತ್ತರಿ ಸಾಣೆಯನ್ನ ಮಾಡಿಕೊಡ್ತಾ ಇದ್ರು. ನಾವು ಕತ್ತಿ ನಮ್ಮ ಚೂರಿ ಎಲ್ಲ ಕೊಂಡೋಗ್ಕೊಟ್ರೆ ಅದು ಮಾಡಿಕೊಡ್ತಾ ಇದ್ರು. ಅದೊಂದು 5-6 ಸೆಂಟರ್ಗಳಿತ್ತು. ಇವತ್ತು ನೋಡಿದ್ರೆ ಅದು ಒಂದೂ ಇಲ್ಲ. ಹಾಗಾಗಿ ಈ ಜನಸಂಖ್ಯೆಗೆ ಜನರ ಜೀವನ ಹೇಗಿದೆ ಅಂತ ನೋಡಿ ತಿಳ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಸರ್ವೆಗೆ ಇದು ಸಕ್ಸಸ್ಫುಲ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇದೆ, ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಇದೆ. ನಾವು ಇದರಲ್ಲಿ ಭಾಗಿಗಳಾಗುವುದಿಲ್ಲ, ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೇವೆ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಸಾಮಾಜಿಕ ನ್ಯಾಯದ ಪರ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಇವತ್ತು ನಮ್ಮ ಅಭಿವೃದ್ಧಿ ಹೇಗೆ ಆಗ್ಬೇಕು ಅಂದ್ರೆ, ಈ ಒಂದು ಸರ್ವೆಯ ಮೂಲಕ ನನ್ನ ಮನೆಗೆ ಬಂದಿದ್ರು, ನನ್ನ ಮನೆಗೆ 3 ಸಲ ಬಂದಿದ್ದಾರೆ ಟೀಚರ್ಸ್ಗಳು. 3 ಸಮಯ ಬಂದಿದ್ದು. ಒಂದ್ಸಲ ಬರುವಾಗ ನಾನು ಸಿಗ್ಲಿಲ್ಲ ಅವರಿಗೆ, 2ನೇ ಬಾರಿ ಬಂದಾಗ ನಮ್ಮ ಹತ್ರ ರೇಷನ್ ಕಾರ್ಡ್ ಇರ್ಲಿಲ್ಲ, 3ನೇ ಸಾರಿ ಬಂದು ಕೂತ್ಕೊಂಡು ಕಂಪ್ಲೀಟ್ ನನ್ನನ್ನೇ ನೋಡಿ ಎಲ್ಲ ಸರ್ವೆಯನ್ನ ಮಾಡಿ ಬೇಕಾದ ನಾವು ಏನ್ ಹೇಳ್ತೇವೆ ಅದು ಬರ್ದಿದ್ದಾರೆ. ಯಾರು ಅದರಲ್ಲಿ ಫೋರ್ಸ್ ಮಾಡಿಲ್ಲ, ಯಾರು ಅದು ಯಾಕೆ ಕೇಳ್ತೀಯ ಇದು ಯಾಕೆ ಕೇಳ್ತೀಯ ಹೇಳಲಿಲ್ಲ. ಅದರಲ್ಲಿ ಬರ್ತದೆ ಆಪ್ ನಲ್ಲಿ ನಿಮ್ಮ ಹತ್ರ ಚಿನ್ನ ಎಷ್ಟಿದೆ, ಬೆಳ್ಳಿ ಎಷ್ಟಿದೆ, ಕಾರು ಎಷ್ಟಿದೆ, ಕೃಷಿ ಭೂಮಿ ಎಷ್ಟಿದೆ, ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಅವ್ರು ಯಾವ ರೀತಿ ಜೀವನ ನಿರ್ವಹಣೆ ಖರ್ಚಿದೆ, ಟೋಟಲ್ ಇನ್ಕಮ್ ನಿಮ್ಗೆ ವರ್ಷಕ್ಕೆ ಎಷ್ಟು ಬರ್ತದೆ. ನೀವು ಬೇಕಾದ್ರೆ ಉತ್ತರ ಕೊಡ್ಬೋದು, ಕೊಡದೇ ಇದ್ರೆ ಬಿಟ್ಟು ಬಿಡ್ಬೋದು. ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು ಅದು ಕೇಳಿದಾವೆ. ನೀವು ಯಾವ ಧರ್ಮಕ್ಕೆ ಸೇರಿದವರು, ಏನು ಪ್ರಾಕ್ಟೀಸ್ ಮಾಡ್ತೀರಿ. ಆಸ್ ಪರ್ ದಿ ಸುಪ್ರೀಂ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಯಾರು ಒತ್ತಾಯ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಒತ್ತಾಯ ಮಾಡಿ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೂ ಇಲ್ಲ. ಸ್ವಯಂ ಪ್ರೇರಿತವಾಗಿ ನಾವು ಕೊಟ್ಟಾಗ ಮತ್ತು ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳುವುದನ್ನ ಈ ತಮ್ಮ ಮೂಲಕ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅದರ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಎಕ್ಸ್ಟೆಂಡೆಡ್ ಡೇಟ್ ಅಪ್ ಟು
19th ವರೆಗೆ, ಎಷ್ಟುವರೆಗಿದೆ ಅದು, 18th ವರೆಗೆ ಇದೆ. ಹಾಗಾಗಿ ಮತ್ತು ಯಾರು ಮಾಡಲಿಲ್ಲ ಅವರು ಪುನಃ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ, ಮತ್ತೊಮ್ಮೆ ಇದರಲ್ಲಿ ನೀವು ಭಾಗಿಗಳಾಗಬೇಕು. ಇವತ್ತು ನಮ್ಮ ಜಿಲ್ಲೆಯನ್ನೇ ನಾವು ತೆಗೆದುಕೊಂಡ್ರೆ ಸುಮಾರು ನಮ್ಮ ಜಿಲ್ಲೆಯ ಪಾಪ್ಯುಲೇಷನ್ ಸುಮಾರು 22 ಲಕ್ಷ ಇದೆ. ಅದರಲ್ಲಿ 19 ಲಕ್ಷ ಜನರ ಪಾಪ್ಯುಲೇಷನ್ ಈಗಾಗಲೇ ಈ ಸರ್ವೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾಹಿತಿಯನ್ನು, 19 ಲಕ್ಷ ಮಾಹಿತಿಯನ್ನ ಜನ ಇವತ್ತು ಅದರಲ್ಲಿ ಭಾಗಿಗಳಾಗಿದ್ದಾರೆ. ಅಂದ್ರೆ ಮೋಸ್ಟ್ ಆಫ್ ದ 80% ಆಫ್ ದಿ ಪೀಪಲ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಅವರ್ ಡಿಸ್ಟ್ರಿಕ್ಟ್. ಈ ಒಂದು ಸರ್ವೆಯಲ್ಲಿ ಭಾಗವಹಿಸಿಗಳಾಗಿದ್ದಾರೆ. ಪಾಪ್ಯುಲೇಷನ್ ವೈಸ್ ನಮ್ಮ ಜಿಲ್ಲೆಯಲ್ಲಿ ಬಿಹಾರ್ ಇಂದ 10th ಟಾಪ್, ಉಡುಪಿಯಲ್ಲಿಯೂ ಫಾಲೋಡ್ ಬೈ 10 ಪಾಪ್ಯುಲೇಷನ್ ವೈಸ್ ಅಲ್ಲಿ ಮಾಡಿದ ಪ್ರಕಾರ ನಾವು 10th ಟಾಪ್ ಅಲ್ಲಿ ಇದ್ದೀವಿ. ಅದೇ ರೀತಿ UHID ಅಂದ್ರೆ ಯೂನಿಫಾರ್ಮ್ ಹೌಸ್ ಐಡಿ, ಇದು ನಾವು ಮಾಡಿದ್ದಲ್ಲ, ಇದು ಮೆಸ್ಕಾಂ ಅವರು ಮಾಡಿದ್ದಾರೆ. ಅದು ಮಾಡಿದ ಪ್ರಕಾರ ವಿ ಹ್ಯಾವ್ ರೀಚ್ 80%. ಅದು ಕೆತ್ತ ನನ್ನ ಗಮನಕ್ಕೆ ಬಂದಿದೆ. ಮಂಗಳೂರಲ್ಲಿ ಆಗಿರ್ತಕ್ಕಂಥದಕ್ಕೆ ಹೆಚ್ಚು ಮಂದಿ ಹೌದು ವಿದೇಶದಲ್ಲಿ ಇದ್ದಾರೆ, ಕೆಲವು PGಗಳಲ್ಲಿ ಇರ್ತಾರೆ, ಮತ್ತು ಮೈಗ್ರೇಷನ್ ಪಾಪ್ಯುಲೇಷನ್ ಇದೆ. ಒಂದು ರಾಜ್ಯದಿಂದ ಒಂದು ಜಿಲ್ಲೆಯಿಂದ ಇಲ್ಲಿಗೆ ಬಂದವರಿದ್ದಾರೆ. ಬೇರೆ ಬೇರೆ ಕೋಆಪರೇಷನ್ ಕೂಡ ನಾನು ಇಲ್ಲೇ ನೋಡ್ತಾ ಇದ್ದೆ. ಜಿಲ್ಲೆಯ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರು ಇಲ್ಲಿ ಹೇಳ್ತಾ ಇದ್ರು, ಪತ್ರಿಕಾ ಹೇಳಿಕೆ ನೋಡಿದೆ ನಾನು. ಇಲ್ಲಿ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ಎಲ್ಲವೂ ವ್ಯಸ್ತವಾಗಿದೆ, ಅಗತ್ಯ ಇರಲಿಲ್ಲ, ಅನಗತ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಅಂತ ಹೇಳ್ತಾ ಇದ್ರು. ಯಾವ ಸರ್ಕಾರ ಬಂದ್ರು ಇದು ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಇರಲಿ, ಇನ್ಯಾರ ಸರ್ಕಾರ ಇರಲಿ, ಈ ಒಂದು ಡಾಟಾ ಆನ್ ಹ್ಯಾಂಡ್ ನಮ್ಮ ಕೈಲಿದ್ರೆ ನಮ್ಮ ಎಲ್ಲ ಪ್ಲಾನ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಏನೂ ಇಲ್ಲದೆ ನಾವು ಏನೂ ಪ್ರಗತಿಯನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಪ್ರಗತಿ ಸಾಧನೆ ಮಾಡ್ಬೇಕಾದ್ರೆ, ನಮ್ಮ ಜೀವನ ಮಟ್ಟವನ್ನ ಉನ್ನತಕ್ಕೆ ಏರಿಸಬೇಕಾದ್ರೆ, ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಕೊಡ್ಬೇಕಾದ್ರೆ, ಯಾರ ಹತ್ರ ಇಲ್ಲ ಅವರಿಗೆ ಕೊಡ್ಬೇಕಾದ್ರೆ, ಯಾರ ಕಸುಬು ಕಳ್ಕೊಂಡಿದ್ದಾರೆ ಅವರಿಗೆ ಉದ್ಯೋಗ ಕೊಡ್ಬೇಕಾದ್ರೆ, ಅವರ ಜೀವನ ಮಟ್ಟದಕ್ಕೆ ನಾವು ಸರ್ಕಾರ ಸ್ಪಂದನೆ ಮಾಡಬೇಕಾದ್ರೆ, ಸರ್ಕಾರದ ಸಂಪತ್ತನ್ನ ಎಲ್ಲರಿಗೂ ಹಂಚಿಕೊಡ್ಬೇಕಾದ್ರೆ ಈ ಸರ್ವೆಯಿಂದ ಮಾತ್ರ ಸಾಧ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಮತ್ತು ಇದರಿಂದ ಬೇರೆ ರಾಜ್ಯಗಳಲ್ಲಿ ಕೂಡ, ಇಂಥ ತೆಲಂಗಾಣದಂತ ರಾಜ್ಯಗಳಲ್ಲಿ ಈ ಸರ್ವೆಯ ಮೂಲಕನೇ ಇವತ್ತು ಅಲ್ಲಿ ಸರ್ಕಾರದ ಸಂಪತ್ತನ್ನು ಹಂಚುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತೆ ಇವತ್ತು ಯಾರು ಇದಕ್ಕೆ ವಿರೋಧವನ್ನು ಮಾಡಲಿಲ್ಲ. ಕೆಲವು ಬಲಿಷ್ಠ ಇದ್ದವರು ಸಮಾಜದಲ್ಲಿ ಅವರ ಅಂಕೆ ಸಂಖ್ಯೆಗಳನ್ನ ಮುಚ್ಚಿಡ್ಬೇಕಾದವರು ಯಾರೋ ಮಾತಾಡಿರ್ಬೋದು. ಆದರೆ ಸಾಮಾನ್ಯ ವರ್ಗದ ಜನರು ಇದರ ಬಗ್ಗೆ ಎಲ್ಲಿಯೂ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ ಅಂತ ಹೇಳುದು ಕೂಡ ಗಮನದಲ್ಲಿ ಇಡಬೇಕಾದಂತ ಅಂಶ ಅಂತ ತಮ್ಮ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷವಾಗಿ ಇದನ್ನ ವಿರೋಧಕ್ಕಾಗಿ ಮಾಡಬಹುದು, ಆದರೆ ವಿರೋಧ ಪಕ್ಷದವರು ಯಾವುದು ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ವಿರೋಧ ಮಾಡುವಂತದ್ದು ಅದು ಒಂದು ಏನು ಅಂತ ಕಲಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕಾರ್ಯಕ್ಕೆ ತಾವು ಹೋಗಬಾರ್ದು ಅಂತ ನಾನು ವಿರೋಧ ಪಕ್ಷದವರನ್ನ ಗಮನಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ಸಹಕಾರ ಮಾಡಬೇಕು. ಏನೋ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿ ಹೇಳಿ ನಾವು ಇದಕ್ಕೆ ಕೋಆಪರೇಟ್ ಮಾಡೋದಿಲ್ಲ, ಜೋಶಿ ಅವರಲ್ಲ, ಏನರ್ಥ? ಅದು ಏನು ತೋರಿಸ್ತದೆ? ನಿಮ್ಮ ಉದ್ದೇಶ ಆದ್ರೆ ಏನು? ಈ ರೀತಿ ಮಾಡುವುದರಿಂದ ಸಮಾಜಕ್ಕೆ ಒಳ್ಳೇದಾಗುವಂತದಕ್ಕೆ ನಾವು ವಿರೋಧ ಮಾಡಿದ್ರೆ ಅದು ಒಳ್ಳೆ ಕಾರ್ಯ ಆಗೋದಿಲ್ಲ ಅಂತ ಹೇಳುವುದನ್ನು ಕೂಡ ತಮ್ಮ ಮೂಲಕ ಅವರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಜಿಲ್ಲೆಯಲ್ಲಿ ಪ್ರಗತಿ ಕರಾವಳಿ ಭಾಗದಲ್ಲಿ ಬಹಳ ಒಳ್ಳೆ ಪ್ರಗತಿ ಆಗಿದೆ. ನಾನು ಅಧಿಕಾರಿಗಳಿಗೆ ಅಭಿನಂದಿಸ್ತೇನೆ. ಇನ್ನೂ ಯಾರು ಬಾಕಿ ಇದ್ರು ಸೆಲ್ಫ್ ಆಪ್ ಮೂಲಕ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ತಾವು ಮನೆಯಲ್ಲಿ ಕೂತ್ಕೊಂಡೇ ಮಾಡ್ಲಿಕ್ಕೆ ಅವಕಾಶ ಇದೆ. ಕಚೇರಿಗಳಿಗೆ ತೆರಳಿ ಮತ್ತು ಮಾಹಿತಿ ಕೊಡಿ ಅಂತ ನಾನು ಅವರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಯಾರು ಮಾಹಿತಿ ಕೊಡ್ಲಿಲ್ಲ ಅವ್ರು ಮತ್ತೆ ಒಟ್ಟಾಗಿ ಹೋಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಕೆಲಸವನ್ನ ಮಾಡಬೇಕು. ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡುವಂತಹದ್ದು ಅವಶ್ಯಕತೆ ಇಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ, ಕೇಂದ್ರದಲ್ಲಿ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವೋಟ್ ಚೋರ್ ಗದ್ದಿ ಚೋಡು ಬಿಟ್ಟುಬಿಡಿ ಅಂತ, ಯಾರು ಮತವನ್ನ ಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ
ನೀವು ನಿಮ್ಮ ಗದ್ದಿಯನ್ನು ಬಿಟ್ಬಿಡಿ ಅಂತ ಹೇಳಿದ್ದೀವಿ. ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಜನಮನ ಗೆದ್ದಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ಕಡೆಗಳಲ್ಲಿ ಕೂಡ ಈ ತರದ ಮತಗಳ್ಳತನ ಮಾಡಿ ಗೆದ್ದಿರ್ತಕ್ಕಂಥ ಜ್ವಲಂತ ಉದಾಹರಣೆಗಳನ್ನ ಕೊಟ್ಟು ಈ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಕರ್ನಾಟಕದಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನ ಕರ್ನಾಟಕ ರಾಜ್ಯದಿಂದಲೂ ನಾವು ಅವರಿಗೆ ಬೆಂಬಲ ಅರ್ಥವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ನಮ್ಮ ಹೋರಾಟ ಕೂಡ ಬಹಳ ಜೋರಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಇವತ್ತು ಈ ಹೋರಾಟವನ್ನ ಮಾಡ್ಬೇಕು ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ನಾವು ಕೂಡ ಈ ಹೋರಾಟದ ವಿಚಾರವನ್ನ ಕೈಗೆತ್ತಿಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1862 ಬೂತ್ಗಳಿದ್ದಾವೆ. ಪ್ರತಿ ಬೂತ್ನಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡಿ ಸುಮಾರು ಪರ್ ಬೂತ್ ಅಟ್ಲೀಸ್ಟ್ 100 ಕೆಲವು ಕಡೆ ಜಾಸ್ತಿಯೂ ಆಗಿರ್ಬೋದು 100 ಮಿನಿಮಮ್ ಅಂತ ರೀತಿಯಲ್ಲಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಮತಗಳ್ಳತನ ಮಾಡಿದಿ ಅಧಿಕಾರಕ್ಕೆ ಬಂದಿದ್ದೀರೋ ನೀವು ಅಧಿಕಾರವನ್ನು ಬಿಟ್ಟುಕೊಡಿ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸುಮಾರು 1,80,000 ಸಿಗ್ನೇಚರ್ಗಳನ್ನು ಸಂಗ್ರಹ ಮಾಡಿ ರಾಹುಲ್ ಗಾಂಧಿ ಅವರ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರು ದಕ್ಷಿಣದ ಬ್ಲಾಕ್ ಅಧ್ಯಕ್ಷರು ಪ್ರಕಾಶ್ ಶಾಲೆನವರು ಹೇಳಿದ್ದಾರೆ. ನಾವು 13 ಮತ್ತು 14 ತಾರೀಕು ಸೋಮವಾರ ಮತ್ತು ಮಂಗಳವಾರ ಮಧ್ಯಾಹ್ನ 4 ಗಂಟೆಗೆ ಉರ್ವ ಜಂಕ್ಷನ್ ನಲ್ಲಿ ಈ ಒಂದು ಸಾರ್ವಜನಿಕವಾಗಿ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿ ಆ ಭಾಗದ ಎಲ್ಲ ಜನರ ಗಮನಕ್ಕೆ ತಂದು ಅಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡಲಿಕ್ಕೆ ಕಾರ್ಯಕ್ರಮವನ್ನ ಹಾಕಿಕೊಳ್ತೇವೆ. ಅದೇ ರೀತಿ 4 ಗಂಟೆಗೆ ಉರ್ವ ಜಂಕ್ಷನ್ ನಲ್ಲಿ, 5:30 ಗಂಟೆಗೆ ಉರ್ವ ಸ್ಟೋರ್ ನಲ್ಲಿ, 6:30 ಗಂಟೆಗೆ ಕುದ್ರೋಳಿಯಲ್ಲಿ. ಇದು 13 ತಾರೀಕಿಗೆ. 14 ತಾರೀಕಿಗೆ 3 ಗಂಟೆಗೆ ಶಕ್ತಿನಗರ ಇಲ್ಲಿ, 4:30 ಗಂಟೆಗೆ ಬೀಕರ್ನಕಟ್ಟೆಯಲ್ಲಿ, 6 ಗಂಟೆಗೆ ಕದ್ರಿ ಮಾರುಕಟ್ಟೆಯಲ್ಲಿ. ಇಷ್ಟು ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಮತ ಕಳ್ಳತನ ಹೇಗಾಗ್ತದೆ, ಪ್ರಜಾಪ್ರಭುತ್ವ ಹಕ್ಕನ್ನ ಕಳೆದುಕೊಂಡ್ರೆ ಅದು ಯಾವ ರೀತಿ ನೀವು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಲ್ಲಿ ಈ ಒಂದು ಕಳ್ಳತನದ ಮೂಲಕ ಸರ್ಕಾರಗಳು ಅಧಿಕಾರಕ್ಕೆ ತಂದಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಂತ ಹಕ್ಕನ್ನ ಹೇಗೆ ಕಸಿದುಕೊಳ್ತಾರೆ ಅಂತ ಹೇಳಿದ್ರ ಬಗ್ಗೆ ಮಾಹಿತಿ ನೀಡಿ ಸಾರ್ವಜನಿಕವಾಗಿ ಇದನ್ನು ಇದು ಒಂದು ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜಿಲ್ಲಾದ್ಯಂತ ಇವತ್ತು ಯೂತ್ ಕಾಂಗ್ರೆಸ್ನವರು ಎಂತ ಮೆರವಣಿಗೆ, ಅದು ದೀಟಿಗೆ ಮೆರವಣಿಗೆ, ಪಂಜಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬಂಟ್ವಾಳದಲ್ಲಿ ನಡೆದಿದೆ, ಮೊನ್ನೆ ಸುಳ್ಯದಲ್ಲಿ ನಡೆದಿದೆ, ಅದಕ್ಕಿಂತ ಮೊದಲು ಮಂಗಳೂರಲ್ಲಿ ನಡೆದಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪಂಜಿನ ಮೆರವಣಿಗೆಯನ್ನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಇದರ ಮೂಲಕ ಇವತ್ತು ಪ್ರಜಾಪ್ರಭುತ್ವದ ಹಕ್ಕನ್ನ ಕಾಪಾಡಬೇಕು ಮತ್ತು ಪ್ರಜಾತಂತ್ರ ವ್ಯವಸ್ಥೆ ಚುನಾವಣೆಯ ಮೂಲಕ ಆಯ್ಕೆ ಆಗುವಂತಹ ಪ್ರತಿನಿಧಿಗಳು ಅದು ಜನರ ಸ್ವಂತ ಮತವನ್ನ ನೀಡಿ ಅವರನ್ನ ಆಯ್ಕೆ ಮಾಡಬೇಕು. ಕಳ್ಳತನದ ಮೂಲಕ ಮತದನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅದು ಅತ್ಯಂತ ಅಕ್ರಮ ಕೆಲಸ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಇದೆ. ಕೆಲವು ಡೋರ್ ನಂಬರ್ಗಳಲ್ಲಿ ವಿಜಯಪುರ, ಗುಲ್ಬರ್ಗ, ಬೀದರು ಈ ಕಡೆಯವರು, ಗುಜರಾತಿನವರು ಒಂದೊಂದು ಡೋರ್ ನಂಬರ್ 30-35 ಮತದಾರರು ನೋಂದಣಿ ಮಾಡಿದ್ದು ಇಲ್ಲಿಯೂ ಇದೆ. ಇವತ್ತು ಬೋಳೂರು ಆ ಭಾಗದಲ್ಲಿ ಹೋದರೆ ನಾವು ಬಜಲಕೇರಿ ಮತ್ತೆ ಆ ಭಾಗ ಯಾವ್ದು ಹೇಳ್ತಾರೆ ಅದಕ್ಕೆ, ಮಂಡಗುಡ್ಡ ಮತ್ತು ಒಳಗಡೆ ಹೋದ್ರೆ ಮತ್ತೆ ಇದು ನಿಮ್ಮ ಕೋಸ್ಟಲ್ ಬೆಲ್ಟ್ ನಲ್ಲಿ ನಮ್ಮ ಸಮುದ್ರದ ತೀರದಲ್ಲಿ ಅನೇಕ ಕುಟುಂಬಗಳು ಒಂದು ಡೋರ್ ನಂಬರ್ನಲ್ಲಿ 30-35 ವೋಟ್ಗಳನ್ನ ನೋಂದಾಯಿಸಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ವೋಟರ್ ಲಿಸ್ಟ್ ಅನ್ನು ತಾವು ವೆರಿಫೈ ಮಾಡಬೇಕು. ಹೊರಗಿನವರು ಅಲ್ಲಿಯೂ ವೋಟ್ ಇಟ್ಕೊಳ್ತಾರೆ, ಇಲ್ಲಿಯೂ ಮತವನ್ನು ಹಾಕೊಳ್ತಾರೆ. ಶಾಪ್ಗಳಲ್ಲಿ, ಕೆಲವು ಶಾಪ್ನ ಡೋರ್ ನಂಬರ್ನಲ್ಲಿ, ವಾಸದ ಮನೆಗಳಲ್ಲಿ ಇರಬೇಕು, ಶಾಪಿನಲ್ಲಿ ಕೆಲಸ ಮಾಡುವಂತ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ವೋಟ್ಗಳ ನೋಂದಾವಣಿಕೆ ಮಾಡಿದ್ದು
ನಮ್ಮ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ಅದರ ಡೀಟೇಲ್ ಅನ್ನ ನಾವು ತಮ್ಮ ಗಮನಕ್ಕೆ ತಂದು ಕೊಡ್ತಾ ಇದ್ದೇವೆ. ಮತ್ತು ಈ ಬಗ್ಗೆ ಕೂಡ ಎಲ್ಲೆಲ್ಲಿ ಈ ಚೋರಿ ಕಾಮಗಳು ನಡೀತವೆ, ಕಳೆದಂತ ಕೆಲಸಗಳು ನಡೀತವೆ, ಅದಕ್ಕೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಹೇಳೋದು ಕೂಡ ತಮ್ಮ ಗಮನಕ್ಕೆ ತರಲಿ ಬಯಸ್ತೇವೆ. ಇದೊಂದು ಕೆಲಸದಲ್ಲಿ ನಾವು ಭಾಗಿಗಳಾಗ್ತೇವೆ ಅಂತ ಹೇಳುವುದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸುಮಾರು 1, 2, 3, 4, 5, 6 ಮಂದಿಗೆ ಪರಿಹಾರವನ್ನ ತಂದು ಕೊಟ್ಟಿದ್ದೇವೆ. ಸಾಜಿದ ಅವರಿಗೆ 1,74,562, ಅನ್ವರ್ ಮಂಗಳೂರು ಇವರಿಗೆ 70,000, ಶಾಂತಮ್ಮ ಇವರಿಗೆ 40,000 ವರ್ಷದ ನನ್ನ ಅವಧಿಯಲ್ಲಿ. ಮುಂದಕ್ಕೂ ಇದಕ್ಕೆ ವಾರಕ್ಕೆ ಅಟ್ಲೀಸ್ಟ್ 7 ರಿಂದ 8 ಅರ್ಜಿಗಳು ನಾನು ಕೊಂಡೋಗಿ ಮುಖ್ಯಮಂತ್ರಿಗಳನ್ನ ಬರೆಸಿ ತಂದು ಕೊಡುವಂತ ಕೆಲಸ ಮಾಡ್ತೇವೆ. ಈಗ ದುಡ್ಡು ನೇರವಾಗಿ ಅವರ ಅಕೌಂಟಿಗೆ ಹೋಗತಕ್ಕಂತ ಕ್ರಮ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೊಟ್ಟಂತ ಈ ಪತ್ರಗಳು ಇದರಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಶುಭ ಕೋರಿ ಈ ದುಡ್ಡನ್ನ ನೀವು ಒಳ್ಳೆ ಬಳಕೆ ಮಾಡಬೇಕು, ಆರೋಗ್ಯವಂತರಾಗಬೇಕು ಅಂತ ಹೇಳ್ತಾರೆ. ಆ ಒಂದು ಇದನ್ನು ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನ್ ಬರ್ತಾರೆ ಲತೀಫ್ ಯಾರು ಇವರು? ಅಷ್ಟು 1,70,000 ಬಂದಿದೆ ಕ್ರೆಡಿಟ್ ಆಗಿ. ವೆರಿ ಗುಡ್. ಕಾಗದ ಬರೆದಿದ್ದಾರೆ, ನೀವು ಗುಣಮುಖರ ಆಗ್ಬೇಕು. ಆ ಪ್ರಕ್ರಿಯೆ ಸುಮಾರು ಒಂದು 15 ದಿವಸದ ಮುಂದೆ ಮುಗಿಯುತ್ತದೆ. ನಾವು ನೋಡಿ ಮಾಡುವಂತ ಪ್ರಕ್ರಿಯೆ 15 ದಿವಸದ ಹಿಂದೆ ಮುಗಿಯುತ್ತದೆ. ಅಲ್ಲ, ಆಗ್ಲಿಕ್ಕೆ ಬಂದವರೆಗೆ ಮನೆ ಮನೆಗೆ ಹೋಗುವಾಗ ಆ ಅಡ್ರೆಸ್ ಅಲ್ಲಿ ಇರುವುದಿಲ್ಲ, ನಾವು ನೋಟ್ ಮಾಡಿ ಅಲ್ಲಿ ಇರ್ತೇವೆ. ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಟೈಪ್ ಆಫ್ ವರ್ಕ್ ಈ ಇಂಟರ್ನೆಟ್ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಲಾಸ್ಟ್ 15 ಡೇಸ್ ಇರುವಾಗ ನಿಮ್ಮ BLO ಮತ್ತು BLA ಅವರು ಸೇರಿ ಅಪ್ರೂವ್ ಮಾಡಿ ಕೊಡ್ತಾರೆ. ಇಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಸೇರ್ಪಡೆಗೆ ಅಥವಾ ತೆಗಿಲಿಕ್ಕೆ ಅವಕಾಶ ಇಲ್ಲ. ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಇಸ್ 5. ಅದು ಪ್ರಿಂಟ್ ಆಗಿ ಬರುವಾಗ ಇನ್ನೂ ಟೈಮ್ ತಗೊಳ್ತದೆ. ಅದರ ಮಧ್ಯೆ ನಡೆಯುವಂತ ಪ್ರಕ್ರಿಯೆಗೆ ನಮ್ಮ ಆಕ್ಷೇಪ ಇದೆ. ಸಿ ದೇ ಆರ್ ಆಲ್ ವರ್ಕಿಗೆ ಬಂದವರು, ಅವ್ರದ್ದು ಇನ್ನೊಂದು ಕಡೆ ಹೆಸರು ಇರ್ತದೆ. ಅವ್ರು ಮಿನಿಮಮ್ 6 months ದೇ ಶುಡ್ ಬಿ ಇನ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ಬೇಕು. ಅಲ್ಲ, ಯಾರಾದ್ರೂ 6 ತಿಂಗಳಿಗಿಂತ ಮುಂಚೆ ಅವ್ರು ಬಂದು ಆ ಮನೆಯ ಡೋರ್ ನಂಬರ್ ವಾಸವಾಗಿರ್ಬೇಕು. ಇದು ಒಂದೇ ಮನೆ ವಾಸ ಡೋರ್ನಲ್ಲಿ ಎಲ್ಲಿ ಇದ್ದವ್ರನ್ನೆಲ್ಲ ಸೇರಿಸು. ನೀವು ಹೇಳಿದ ವಿಷಯ ಮ್ಯಾಂಗ್ಳೂರಲ್ಲಿರೋ ಮೆಡಿಕಲ್ ಕಾಲೇಜಸ್, ನರ್ಸಿಂಗ್ ಕಾಲೇಜಸ್ ಆಗ್ತಾ ಇದೆ. ಅವರು ಕೇರಳ, ತಮಿಳುನಾಡು, ಆಂಧ್ರ ಎಲ್ಲಿಂದ ಬಂದವರು ಅಲ್ಲಿ ಇಲ್ಲಿ ವೋಟರ್ಸ್ ಆಗ್ತಾ ಇದ್ದಾರೆ. ಸೊ ಅದೇನು ಕಾನೂನು ವಿರುದ್ಧ ಅಲ್ಲ. ದೇ ಶುಡ್ ಡಿಸೈಡ್ ವಿದಿನ್ 6 months ಅಲ್ಲಿ ಇರಬೇಕು. ಅವರು ಒಬ್ಬೊಬ್ಬರೇ ಇರಬೇಕು. ಇದು 60 ಅಲ್ಲ, ನೀವು ಹಾಸ್ಟೆಲ್ ನಲ್ಲಿ ಹೇಳಿದ್ದು ಸ್ಟೂಡೆಂಟ್ಸ್ ದೇ ಆರ್ 1 person ರಿಸೈಡಿಂಗ್ ಇನ್ ಒನ್ ರೂಮ್ ಆರ್ 2 person ರಿಸೈಡಿಂಗ್ ಇನ್ ಒನ್ ರೂಮ್ ಅಂತದ್ದು. ಇದು ಏನಿಲ್ಲ, ಒಂದು ಡೋರ್ ನಂಬರದಲ್ಲಿ ಒಂದು ಡೋರ್ನಲ್ಲಿ 300-400 ಜನ, 60 ಜನ, 70 ಜನ. ಮತ್ತೆ ಕಮರ್ಷಿಯಲ್ ಇದರಲ್ಲಿ ಯಾವುದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅವರನ್ನು ಹೇಗೆ ಆ ಡೋರ್ ನಂಬರ್ದಲ್ಲಿ ಸೇರಿಸಿಕೊಳ್ತಾರೆ? ಇದೆ. ಐ ವಿಲ್, ದಟ್ಸ್ ವೈ ಐ ಸೆಡ್ ಐ ವಿಲ್ ಕಮ್ ಔಟ್. ಸುಮಾರು ದಿನಗಳ ಮೊದಲೇ ಪಟ್ಟಿ ಬಿಡುಗಡೆ ಆಗುತ್ತೆ. ನೀವು ಹೇಳಿದ್ದು ಸರಿ ಇದೆ. ನೀವು ಮೇಲ್ನೋಟಕ್ಕೆ ಅದು ಸರಿಯಾದ ಕ್ರಮ ಅಂತ ಅನಿಸ್ತದೆ, ಬಟ್ ಫಾಲ್ ಪ್ಲೇ ಇದೆ ಅಂತ ನಾನು ಅಲ್ಲ. ಫೈನಲ್ ಲಿಸ್ಟ್ ಇಲೆಕ್ಷನ್ ಗಿಂತ ನೀವು ಹೇಳಿದ್ದು ಕರೆಕ್ಟ್. ಇಲೆಕ್ಷನ್ ಒಂದು 15 ದಿನಕ್ಕೆ ಮೊದಲು ಇಲೆಕ್ಷನ್ ಲಿಸ್ಟ್ ಕೊಡ್ತಾರೆ ಎಲ್ಲ ಬೂತ್. ಆದ್ರೆ ನೀವು ಲಾಸ್ಟ್ ಮಿನಿಟಿಗೆ ಬೂತ್ಗೆ ಬರೋದು ಇನ್ನೊಂದು ಲಿಸ್ಟ್ ಬರ್ತದೆ. ಅದು ಬೂತಿಗೆ ಉಂಟಲ್ಲ, ಬೂತಿಗೆ ಇಡ್ಲಿಕ್ಕೆ ಇಲ್ಲ ಜಾಸ್ತಿ ಇರ್ತದೆ. ನಾವು ಕೊಡುದು ಉಂಟಲ್ಲ, ನಾವು ಮನೆಗೆ ಹೋಗುವಾಗ ನಮಗೆ ಕೊಡುವಂತ ವೋಟರ್ ಲಿಸ್ಟೇ ಬೇರೆ, ಅಲ್ಲಿ ಬೂತ್ ಅಲ್ಲಿ ಇರುವ ವೋಟರ್ ಲಿಸ್ಟೇ ಬೇರೆ. ಅದ್ರಲ್ಲಿ ಅವರು ಒಟ್ಟಾಗ್ತಾರೆ. ಈಗ 100% ಒಂದು ವಿಧಾನಸಭಾ ಕ್ಷೇತ್ರದ ಒಂದು ನೀವು 15,000ಕ್ಕೂ ಜಾಸ್ತಿ ವೋಟರ್ಸ್ ಇದ್ದಾರೆ. ಅಲ್ಲಲ್ಲ, ಈ ತರ ಇದು ಮತಗಳನ್ನಾಗಿದೆ ಅಂತ ನೀವು ಹೇಳ್ತೀರಾ?
ಸೊ ನಾವು ಇನ್ನೂ ಆ ಪ್ರೊಸೆಸ್ ಅಲ್ಲಿ ನಾವು ಹುಡುಕ್ತಾ ಇದ್ದೀವಲ್ಲ, ಮಾಡ್ತಾ ಇದ್ದೀವಿ. ಒಂದೊಂದು ಬೂತ್ ನಲ್ಲಿ 10 ಓಟ್ ಜಾಸ್ತಿ ಮಾಡಿದ್ರೆ ಎಷ್ಟಾಯ್ತು? 238 ಬೂತ್ ಅಲ್ಲಿ 3-3.5 ಸಾವಿರ ಜಾಸ್ತಿ. ಅಂದ್ರೆ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ರಾಹುಲ್ ಮಾಡ್ತಾ ಇದ್ದೀವಿ. ನಮ್ದು ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಸ್ಟೇಟ್ ವೈಸ್ ಇದೆ ಅಲ್ವಾ. ನಾವು ನಮ್ಮ ಹತ್ರ ಬರುವಾಗ ಈಗ ಈ ಗಗ್ಗರ ಬರೋದು ಯಾವಾಗ? ಯಕ್ಷಗಾನದಲ್ಲಿ ಗೊತ್ತಲ್ಲ, ಬೆಳಿಗ್ಗೆ ಯಾವ್ದು ಯಕ್ಷಗಾನದಲ್ಲಿ ಬೆಳಿಗ್ಗೆ ಇರುವಾಗ ನಿತ್ಯ ಎಲ್ಲ ಬಿಡಿಸ್ಬೇಕಲ್ಲ. ಹಾಗೆ ನಮ್ಗೆ ಈಗ ಹತ್ರ ಬರ್ತಾ ಇದೆ ಚುನಾವಣೆ, ನಾವು ಹುಡುಕ್ತಾ ಇದ್ದೇವೆ. ಅವರೆಲ್ಲ ಸೇರಿಸುದು ಈಗ ಮತಗಳ್ಳತನ ನಿಜ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತಗಳ್ಳತನ ಮಾಡಿ ಅಲ್ಲ, ಗೆದ್ದಿದ್ದೀರಿ ಅಂತ ನಾನು ಹೇಳಿಲ್ಲ. ಕಳ್ಳತನ ಆಗ್ತಾ ಇದೆ, ಇದನ್ನು ನಿಲ್ಲಿಸ್ತೇವೆ. 15,000 ಹೆಚ್ಚು ಆಗ್ಬೇಕು ಮತಗಳ್ಳತನ. ಇದನ್ನು ಆಗ್ತಾ ಇದೆ, ನಿಲ್ಲಿಸ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.